ಇದು ಮೊದಲನೇ ವಿಚಾರ. ಎರಡನೇ ವಿಚಾರ ಏನಂತಂದರೆ, ನಮ್ಮ ಪುತ್ತೂರು ಶಾಸಕರ ನೆಲೆಯಲ್ಲಿ ಒಂದು ಅಷ್ಟು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಾನು ಈ ಹಿಂದೆ ಮಂಗಳೂರು ಮಾಧ್ಯಮದವರ ಜೊತೆ ಹೆಚ್ಚಿನ ನಂಟಲ್ಲಿ ಇದ್ದೆ. ಆನಂತರ ಯಾವತ್ತೂ ಪುತ್ತೂರಿನ ಶಾಸಕನಾಗಿ ಹೋದರೆ ಇಲ್ಲಿ ಕೆಲವರು ಹಿರಿಯರೆಲ್ಲ ಇದ್ದಾರೆ. ಆವಾಗ ಮತ್ತೆ ಮಂಗಳೂರಿನ ಶಾಸಕರು ನಮ್ಮ ಮಾಧ್ಯಮದವರ ಜೊತೆ ಸಂಬಂಧಗಳು ಸ್ವಲ್ಪ ದೂರ ಆಗಿತ್ತು. ಯಾಕಂದರೆ ನಾವು ಹೆಚ್ಚಿನ ಸಮಯ ಪುತ್ತೂರಲ್ಲಿ ಕಳೆಯುವ ಕಾರಣ ಸಂಬಂಧಗಳು ದೂರ ಆಗಿತ್ತು ಅಂತ ಹೇಳಿದ್ರೆ ಮಾತಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಾ ಇತ್ತು. ಈ ವರ್ಷದಿಂದ ನಾವು ಮಂಗಳೂರಲ್ಲಿ ಕೂಡ ವರ್ಷಕ್ಕೆ ಒಂದು ಸಲ ನಮ್ಮ ಟ್ರಸ್ಟಿನ ಈ ಕಾರ್ಯಕ್ರಮ ಆಗುವಾಗ ಮಾಧ್ಯಮದವರ ಜೊತೆ ಒಂದು ಮಾತಾಡಿದ ಒಂದು ಅವಕಾಶ ನಮಗೆ ಕಲ್ಪಿಸಿದಾಗ ಅದಕ್ಕೆ ಇವತ್ತು ಮಾಧ್ಯಮದವರ ಜೊತೆ ನನ್ನ ಪುತ್ತೂರಿನ ವಿಚಾರಗಳನ್ನು, ಅಲ್ಲಿ ಬಂದಿರುವಂತಹ ಅನುದಾನಗಳು, ಕೆಲಸದ ಬಗ್ಗೆ ಕೂಡ ನಿಮ್ಮ ಹತ್ರ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪುತ್ತೂರಿನಲ್ಲಿ ಕಳೆದ 23-24ನೇ ಸಾಲಿನ ಮೊದಲನೇ ವರ್ಷದಲ್ಲಿ 1476 ಕೋಟಿ ರೂಪಾಯಿಯನ್ನು ಪುತ್ತೂರಿಗೆ ಅನುದಾನಗಳು ಬಂದಿದೆ. ಇದರಲ್ಲಿ ಯಾವುದು ಮೊದಲನೇದಾಗಿ ಹೇಳಬೇಕಿದ್ರೆ ಕುಡಿಯುವ ನೀರಿಗೆ. ನಾನು ಶಾಸಕನಾಗುವ ಮೊದಲೇ ಹೇಳ್ತೇನೆ, ನನಗೊಂದು 5 ಯೋಜನೆಗಳು ನನ್ನ ಕನಸಲ್ಲಿತ್ತು. ಒಂದು, ಕುಡಿಯುವ ನೀರಿಗಾಗಿ ಹಾಹಾಕಾರ ಎಲ್ಲಿಯೂ ಇರಬಾರ್ದು, ಜನರಿಗೆ ಫಿಲ್ಟರ್ಡ್ ಡ್ರಿಂಕಿಂಗ್ ವಾಟರ್ ಕೊಡಬೇಕು ಅನ್ನೋ. ಯಾಕಂತ ಹೇಳಿದ್ರೆ ನಾವು ಬೋರ್ವೆಲಲ್ಲಿ ಕುಡಿಯುವಂಥ ನೀರು ನೀವು ಟೆಸ್ಟ್ ಮಾಡಿಸಿದ್ರೆ ಅದು ಕುಡಿಯುವ ನೀರಲ್ಲ, ಅದು ಫಿಲ್ಟರ್ ಆಗಿ ಕೊಡಿದ್ರೆ ಮಾತ್ರ ಶುದ್ಧೀಕರಿಸಿದ ನೀರಲ್ಲ. ಶುದ್ಧೀಕರಿಸಿದ ನೀರು ಎಲ್ರಿಗೂ ಸಿಗಬೇಕು. ನಗರ ವ್ಯಾಪ್ತಿಯಲ್ಲಿ ಯಾರು ವಾಸವಾಗಿರ್ತಾರೆ ಅವರಿಗೆ ಶುದ್ಧವಾದ ನೀರು ಸಿಗ್ತದೆ. ಬಾಕಿಯವರಿಗೆಲ್ಲ ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುವವರಿಗೆಲ್ಲ ಒಂದು ಬಾವಿಯ ನೀರು ಇಲ್ಲದ್ರೆ ಬೋರ್ವೆಲ್ ನೀರು ಸಿಗುವಂಥದ್ದು. ಅದು ಕೂಡ ನಾವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗುವವರೆಗೆ ಅವರು ತುಂಬ ಕಷ್ಟಪಡುವಂತಹ ಪರಿಸ್ಥಿತಿ ಇತ್ತು. 1010 ಕೋಟಿ ರೂಪಾಯಿಯ ಒಂದು ಅನುದಾನ ಕರ್ನಾಟಕದಲ್ಲಿ ಬಂದಿರುವುದಂತೆ ಮೊದಲನೇ ಬಾರಿಗೆ ಪುತ್ತೂರಿಗೆ ಸಿಗುವಂಥದ್ದಾಗಿದೆ. ಇದರ ಟೆಂಡರ್ ಆಗಿದೆ. 400 ಕೋಟಿ ರೂಪಾಯಿ ಬಿಡುಗಡೆ ಕೂಡ ಆಗಿದೆ. ಕಾಮಗಾರಿ ಕೂಡ ಆರಂಭ ಆಗಿದೆ. ದೊಡ್ಡ ದೊಡ್ಡ ಪೈಪ್ಗಳೆಲ್ಲ ಬಂದು ಬೀಳುವಂಥದ್ದಾಗಿದೆ. ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ, ಅದರ ಜೊತೆಯಲ್ಲಿ ಸುಳ್ಯದ ಒಂದು 28 ಗ್ರಾಮಗಳಿಗೆ ಕೂಡ ನಮ್ಮ ಮುಖಾಂತರ ಹರಿದ ನೀರನ್ನು ಅವರಿಗೂ ಕೂಡ ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ. 2024-25ನೇ ಸಾಲಿನಲ್ಲಿ ಈ ವರ್ಷದ ಅನುದಾನಗಳು ಬರಬೇಕಷ್ಟೇ. ಇನ್ನು ಅನುದಾನಗಳು ಬಂದಿದೆ, ಕಾಮಗಾರಿಗಳ ಶಿಲಾನ್ಯಾಸಗಳು ಇನ್ನೂ ನಡೆದಿಲ್ಲ. ಸುಮಾರು 79.2 ಕೋಟಿ ರೂಪಾಯಿಯ ಅನುದಾನಗಳು ಈಗಲೇ ಬಿಡುಗಡೆ ಆಗಿದೆ. ಇನ್ನೊಂದಷ್ಟು ನಮ್ಮ ಗ್ರಾಮ ನಮ್ಮ ರಸ್ತೆ ಅನ್ನೋ ಒಂದು ಹೆಸರಿನಲ್ಲಿ ಸುಮಾರು ನಮಗೆ 68 ಕಿಲೋಮೀಟರ್ಗಳ ಈ ರಸ್ತೆಯನ್ನು ಕೊಡುವಂತ ಎಲ್ಲ ತಯಾರಿಗಳಾಗಿದೆ. ಪುತ್ತೂರು ಪಿನಂಗಡಿ ರಸ್ತೆಗೆ ಒಂದು ಮಾಡೆಲ್ ರಸ್ತೆಯನ್ನು ಮಾಡಬೇಕು ಅಂತ ಕನಸು ಕಂಡಿದ್ದೇವೆ. 4 ಲೈನ್ ರಸ್ತೆಯನ್ನು ಈಗಲೇ ಮಾಡಿ ಅದಕ್ಕೆ 45 ಕೋಟಿ ರೂಪಾಯಿಯನ್ನು ಮೀಸಲಿಟ್ಟಿದ್ದೇವೆ. ಇವತ್ತು ಕೂಡ ನೇಷನಲ್ ಹೈವೇ ಅವರನ್ನು ಕೂಡ ಇನ್ಕ್ಲೂಡಿಂಗ್ ನೇಷನಲ್ ಹೈವೇ PD ಅವರನ್ನು ಕರೆದು ಉಪ್ಪಿನಂಗಡಿಯಲ್ಲಿ ರೀಅಲೈನ್ಮೆಂಟ್ ಮಾಡುವಂತಹ ಕೆಲಸ, ಅಂದ್ರೆ PW ರಸ್ತೆಯನ್ನು ರೀಅಲೈನ್ಮೆಂಟ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ. ನಮ್ಮ ಮಂಗಳೂರಿನಿಂದ ಪುತ್ತೂರಿಗೆ ಹೋಗುವ ರಸ್ತೆಯ ವಿಚಾರಗಳು ನಿಮಗೆಲ್ಲ ಗೊತ್ತಿರಬಹುದು. ಸುಮಾರು 10 ವರ್ಷದಿಂದ ನಾವು ಯಾವ ರೀತಿ ಅದರಲ್ಲಿ ಹೋಗ್ತಾ ಇದ್ದೀವಿ, ಯಾವ ರೀತಿ ನಮ್ಮ ಮಳೆಗಾಲದಲ್ಲಿ ಯಾವ ರೀತಿ ಹೋಗ್ತಾ ಇದ್ದೇವೆ, ಬೇಸಿಗೆ ಕಾಲದಲ್ಲಿ ಹೇಗೆ ಹೋಗ್ತಾ ಇದ್ವಿ, ಅಕ್ಕಪಕ್ಕದವರು ಯಾವ ರೀತಿ ಜೀವನ ಮಾಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ. ಇವತ್ತು ಕೂಡ ಅವರನ್ನು ಕರೆದು ಜನಗಳಿಗೆ ನಮ್ಮನ್ನು ಪ್ರಶ್ನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದು ಕೇಂದ್ರ ಸರ್ಕಾರದ ಯೋಜನೆ ಇರಲಿ, ರಾಜ್ಯ ಸರ್ಕಾರದ ಯೋಜನೆ ಇರಲಿ, ನಮ್ಮನ್ನು ಜನಪ್ರತಿನಿಧಿಗಳನ್ನು ಪ್ರಶ್ನೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಕರೆದು ಬೆಳಿಗ್ಗೆ ಅವರಿಗೆ ಎಲ್ಲ ಕಮಿಟ್ಮೆಂಟ್ ಅನ್ನು ತಗೊಂಡಿದ್ದೀವಿ. ನಮ್ಮ ಕ್ಷೇತ್ರದಲ್ಲಿ ಬರುವಂತ ಎಲ್ಲ ತೊಂದರೆಗಳನ್ನು ನಿವಾರಣೆ ಮಾಡಿ ಕೊಟ್ಟಿದ್ದೀವಿ. 3 ಕಡೆ ಅವರಿಗೆ ರೋಡ್ ಮಾಡಲಿಕ್ಕೆ ಬ್ಲಾಸ್ಟಿಂಗ್ ಪ್ರಾಬ್ಲಮ್ ಇತ್ತು, ಅಲ್ಲಿ ಮನೆಯವರು ತೊಂದರೆ ಕೊಡ್ತಾ ಇದ್ರು, ಅಲ್ಲಿ ಅವರ ಪ್ರಾಬ್ಲಮ್ಗೆ ಸರಿ ಅಟೆಂಡ್ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಕ್ಲಿಯರ್ ಮಾಡಿ ಒಂದು ಪೆರ್ನೆಯಲ್ಲಿ, ಒಂದು ಬೆಳೆಯೂರ ಹತ್ರ 3 ಕಡೆ ಅವರಿಗೆ ತೊಂದರೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ. ನಮ್ಮ ಪೆರ್ನೆ, ಮಾಣಿ, BC ರೋಡು ಮತ್ತೆ ನಮ್ಮ ಪಾಲೆಮಂಗಳೂರಿರುವಂಥ 3 ಓವರ್ ಬ್ರಿಡ್ಜ್ಗಳನ್ನು ನವೆಂಬರ್ 20ಕ್ಕೆ ಅವರು ವೆಹಿಕಲ್ ಮೂವ್ಮೆಂಟ್ ಮಾಡಲಿಕ್ಕೆ ಬಿಟ್ಟು ಕೊಡುವಂಥ ಭರವಸೆಯನ್ನು ಇವತ್ತು ಕೊಟ್ಟಿದ್ದಾರೆ. ಡಿಸೆಂಬರ್ ಎಂಡಿಗೆ ನಮ್ಮ ಕಲ್ಲಡ್ಕದ ಫ್ಲೈಓವರನ್ನು ಕೊಡ್ತೀನಿ ಅನ್ನೋ ವಿಚಾರವನ್ನು ಹೇಳಿದ್ದಾರೆ.
ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೋರಾಟದ ಮನಸ್ಸು ಭಾರಿ ಕಡಿಮೆ ಇರುವಂಥದ್ದು. ಯಾರು ಕೂಡ ಹೋರಾಟಕ್ಕೆ ಮುಂದೆ ಹೋಗೋರು ಯಾರು ಇರುವುದಿಲ್ಲ. ಏನಾದರೂ ಮಾತಾಡಿದ್ರೆ ಮೀಡಿಯಾದವರು ಮಾತಾಡಬೇಕು, ಸೋಷಿಯಲ್ ಮೀಡಿಯಾ ಮಾತಾಡೋದು ಬಿಟ್ಟರೆ ಹೋರಾಟದ ವ್ಯವಸ್ಥೆಗಳು ಇರುವುದಿಲ್ಲ. ಬಟ್ ಅವರಿಗೂ ಕೆಲವು ತಾಂತ್ರಿಕ ತೊಂದರೆ ಇರೋದ್ರಿಂದ ಮಾರ್ಚ್ ವರೆಗೆ ಅವರಿರುವಂತಾಗಿ ಡೆಡ್ ಲೈನ್. ಅದಕ್ಕೆ ಮೊದಲು ಎಲ್ಲ ವಿಚಾರಗಳನ್ನು, ಎಲ್ಲ ರೋಡನ್ನು ಎಕ್ಸ್ಕ್ಲೂಡಿಂಗ್ ನೆಲ್ಯಾಣಿ ಎಲ್ಲ ಕ್ಲಿಯರ್ ಮಾಡುವಂಥ ಭರವಸೆಯನ್ನು ಇವತ್ತು ಕೊಡುವಂಥದ್ದು ಮಾಡಿದ್ದಾರೆ. ಪುತ್ತೂರಿನಲ್ಲಿ 5 ಈಗ ಹೇಳಿದಾಗೆ 5 ವಿಚಾರಗಳಲ್ಲಿ ನಾನು ಶಾಸಕನಾಗುವಾಗ ನನ್ನ ಬೆಂಚ್ ಮಾರ್ಕ್ ರಸ್ತೆಗಳು ಆಗ್ತದೆ ಹೋಗ್ತದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್, ನಿಮಗೆಲ್ಲ ಗೊತ್ತಿರ್ಬೋದು. ಕರ್ನಾಟಕ ರಾಜ್ಯದಲ್ಲಿ ನಾವು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ಬ್ಯಾಂಗ್ಳೂರು ಬಿಟ್ಟರೆ ದಕ್ಷಿಣ ಕನ್ನಡನೇ ನಂಬರ್ 2. ಆದರೆ ಅನುದಾನಗಳಲ್ಲಿ ತಗೊಂಡವರು ನಾವು ಲಾಸ್ಟ್ ಬೆಂಚ್. ನಮಗೆ ಲಾಸ್ಟ್ಗೆ ಏನಾದರೂ ಸಿಕ್ಕಿದ್ರೆ ಸಿಕ್ತು, ಇಲ್ಲದ್ರೆ ಇಲ್ಲ. ಈ ವರ್ಷದ ಬಜೆಟಲ್ಲಿ ನಮಗೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಕೊಟ್ಟು ನಮಗೆ ಕೊಟ್ಟಿರುವಂತಂದ್ರೆ ನಮ್ಮ ಪಶುವೈದ್ಯಕೀಯ ಕಾಲೇಜಿಗೆ 140 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ. ಬಿಟ್ಟರೆ ಬೇರೆ ಯಾವುದೇ ದೊಡ್ಡ ಅನುದಾನಗಳು ನಮಗೆ ಬಂದಿಲ್ಲ. ನಾನು ಕೂಡ ನಮ್ಮ ಪುತ್ತೂರಿನಲ್ಲಿ ರಿಂಗ್ ರೋಡ್ ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನು, ನನ್ನ ವಿಚಾರವನ್ನು ಮುಖ್ಯಮಂತ್ರಿಗೆ, ನಮ್ಮ ಪ್ರಮುಖರಿಗೆಲ್ಲ ಯಾವಾಗಲೂ ಹೇಳ್ತಾ ಇದ್ದೇನೆ. ಸುಮಾರು 1,000 ಕೋಟಿಯಲ್ಲಿ ನಮ್ಮ ಸಮುದ್ರದ ಬದಿಯಿಂದ ಒಂದು ರಿಂಗ್ ರೋಡ್ ಮಾಡಿದರೆ ಅದು ಬೆಂಚ್ ಮಾರ್ಕ್ ಆಗ್ತದೆ ಅಂತ, ನಮ್ಮ ಕಡೆ ಡೆವಲಪ್ಮೆಂಟು ಆಗ್ತದೆ. ಅದು ಆಲ್ರೆಡಿ ಅದಕ್ಕೆ DPR ಎಲ್ಲ ರೆಡಿ ಮಾಡಿದ್ದಾರೆ. ಅದನ್ನು ಮಾಡಬೇಕು ಅನ್ನುವಂಥ ಕಲ್ಪನೆ ನಮ್ಮ ಹತ್ರ ಇದೆ. ಪುತ್ತೂರಲ್ಲಿ ನಾವು ಉದ್ಯಮಗಳು ಬೆಳಿಬೇಕು ಅಂತ ಕನಸು ಇತ್ತು. ನಾನು ಶಾಸಕನಾದ ಕೂಡಲೇ KMFಗೆ 15 ಎಕರೆ ಜಾಗವನ್ನು ಕೊಡುವಂಥದ್ದನ್ನು ಮಾಡಿದ್ದೇನೆ. ಉದ್ಯಮಗಳು ಬೆಳಿಬೇಕು, ನಮ್ಮ ಯುವಕರ ಕೈಗೆ, ಯುವತಿಯರ ಕೈಗೆ ಕೆಲಸವನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟೋ ಮಕ್ಕಳು ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬರ್ತಾರೆ. ಅದರಲ್ಲಿ 20% ಕೂಡ ಉದ್ಯಮವನ್ನು ಕೊಡಲಿಕ್ಕೆ ನಮಗೆ ಕಷ್ಟ ಆಗ್ತದೆ. ಕೆಲವರು ಏನು ಮಾಡ್ತಾರೆ, ಬ್ಯಾಂಗ್ಳೂರಿಗೆ ಹೋಗ್ತಾರೆ, ಬೇರೆ ಬೇರೆ ಕಡೆಗೆ ಹೋಗುವಂಥದ್ದಾಗ್ತದೆ. ಹೆಚ್ಚಿನ ಮಕ್ಕಳು ಅವರು ಲೋಕಲಿ ಗ್ರಾಮೀಣ ಪ್ರದೇಶದಲ್ಲಿ ಅವಲಂಬಿತರಾಗಿರ್ತಾರೆ. ಅವರಿಗೆ ನಾಲೆಜ್ ಇಲ್ಲ, ಇಂಗ್ಲಿಷ್ ನಾಲೆಜ್ ಇಲ್ಲ, ಹಿಂದಿ ನಾಲೆಜ್ ಇಲ್ಲ, ಬೇರೆ ಕಡೆ ಹೋಗ್ಲಿಕ್ಕೆ ತಂದೆ ತಾಯಿಯವರನ್ನು ಬಿಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಅದಕ್ಕಾಗಿ ನಮ್ಮ ಗ್ರಾಮದಲ್ಲಿ ಉದ್ಯಮಗಳು ಬೆಳೆದ್ರೆ, ಪುತ್ತೂರಿನಲ್ಲಿ ಇರುವಂಥದ್ದು ಅಡಿಕೆ ಉದ್ಯಮ ಮಾತ್ರ, ಅಡಿಕೆ ಕೃಷಿ ಮಾತ್ರ, ಬೇರೆ ಯಾವುದೇ ಅಲ್ಲಿ ಉತ್ಪತ್ತಿಗಳು ಭಾರಿ ಕಡಿಮೆ. ಅಡಿಕೆ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಆರ್ಥಿಕ ಪರಿಸ್ಥಿತಿ ಎಲ್ಲರಿಗೂ ಮುಟ್ಟಬಹುದು. ಅದಕ್ಕೆ ಉದ್ಯಮಗಳು ಅದರ ಜೊತೆಯಲ್ಲಿ ಬೆಳೆದರೆ, ಯುವಕರಿಗೆ ಯುವತಿಯರಿಗೆ ಕೆಲಸ ಕೈಗೆ ಸಿಕ್ಕಿದ್ರೆ ಆರ್ಥಿಕ ಪರಿಸ್ಥಿತಿ ಮೇಲೆ ಹೋಗೋದಕ್ಕೆ KMF ಸುಮಾರು 70 ಕೋಟಿ ರೂಪಾಯಿಯಲ್ಲಿ ಅವರ ಪ್ಲಾಂಟಿಂಗ್, ಅಲ್ಲಿ ಬಾಟ್ಲಿಂಗ್ ಪ್ಲಾಂಟ್ ನಡೆಯುತ್ತದೆ. ಆ ನಂತರ ಇನ್ನೊಂದು 2-3 ಉದ್ಯಮಗಳು ನಮ್ಮ ಹತ್ರ ಬಂದಿದೆ. ಅವರು ಲ್ಯಾಂಡನ್ನು ಕೇಳ್ತಾ ಇದ್ದಾರೆ. ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಲ್ಯಾಂಡ್ ಕೊಡುವಂಥ ಕೆಲಸವನ್ನು ಸುಮಾರು 300 ಕೋಟಿ ರೂಪಾಯಿಯಲ್ಲಿ 2 ಉದ್ಯಮಗಳು ನಮ್ಮ ಹತ್ರ ಬಂದಿದೆ. ಆದ ಮೇಲೆ ನಮಗೆ ಅದನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ದೇವೆ. ಸುಮಾರು 150 ಎಕರೆ ಜಾಗವನ್ನು ನಾವು ಇಂಡಸ್ಟ್ರಿಗೆ ಅಂತ ನಿಗದಿ ಮಾಡಿದ್ದೀವಿ. ಬೇರೆ ಬೇರೆ ಅದರಲ್ಲಿ ಸೋಷಿಯಲ್ ಫಾರೆಸ್ಟ್ ಅವ್ರದ್ದು ಹಸ್ತಾಂತರ ಇದೆ, ಬೇರೆ ಬೇರೆ ಇಲಾಖೆಗಳ ಫಾರೆಸ್ಟ್ ಅವ್ರದ್ದು ಹಸ್ತಾಂತರ ಇದೆ. ಅವರೆಲ್ಲ ಕ್ಲಿಯರೆನ್ಸ್ ಮಾಡಿ ಅದು ಕೂಡ ಮುಂದಿನ ದಿವಸಗಳಲ್ಲಿ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಆನಂತರ ಡ್ರೈನೇಜ್ ಸಿಸ್ಟಮ್ಗಳು ಬರಬೇಕು. ಯಾವುದೇ ನಗರ ಬೆಳಿಬೇಕಿದ್ರೆ ಡ್ರೈನೇಜ್ ಸಿಸ್ಟಮ್ ಇಲ್ಲದಿದ್ದರೆ ಖಂಡಿತ ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಆ ಡ್ರೈನೇಜ್ ಸಿಸ್ಟಮ್ಗೆ ಬೇಕಾಗುವಂಥ DPR ತಯಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಸುಮಾರು 1,000 ಕೋಟಿ ರೂಪಾಯಿಯಲ್ಲಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಟೂರಿಸಂಗೆ ಒಳ್ಳೆ ಸ್ಕೋಪ್ ಇದೆ. ಯಾಕಂತ ಹೇಳಿದ್ರೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಯಾರೆಲ್ಲ ಬರ್ತಾರ, ಯಾತ್ರಿಗಳು ಬರ್ತಾರ, ಅದರಲ್ಲಿ 50% ಜನ ನಮಗೆ ಪುತ್ತೂರಿಗೆ, ಉಪ್ಪಿನಂಗರಿಗೆ ಬಂದರೆ ನಮ್ಮ ಟೂರಿಸಂ ಖಂಡಿತ ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಒಳ್ಳೆ ನದಿಗಳಿದೆ, ನದಿ ದಡಗಳು ನಮ್ಮ ಹತ್ರ ಇದೆ. ನಾವು 570 ಕೋಟಿ ರೂಪಾಯಿಗೆ ಒಂದು DPR ಮಾಡಿ ಪ್ರಪೋಸಲ್ ಮಾಡಿ ನಬಾರ್ಡ್ಗೆ ಕಳಿಸಿಕೊಟ್ಟಿದ್ದೀವಿ. ಅದರಲ್ಲಿ 270 ಕೋಟಿ ರೂಪಾಯಿ ನಮ್ಮ ಸಹಸ್ರಲಿಂಗೇಶ್ವರ ದೇವಸ್ಥಾನದ ಹತ್ರ ಡ್ಯಾಮ್ ಮಾಡಿ ಅಲ್ಲಿ ಯಾವ ರೀತಿ ಸಂಗಮದ ಮಾದರಿಯಲ್ಲಿ ನೀರು ನಿಲ್ತದೆ ಅಷ್ಟು ನೀರು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡುವಂಥದ್ದು. ಕೂಡಲ ಸಂಗಮದಲ್ಲಿ ಯಾವ ರೀತಿ 50-70 ಫೀಟ್ ಕೆಳಗಡೆ ಹೋಗಿ ಶಿವನ ಲಿಂಗವನ್ನು ದರ್ಶನ ಮಾಡ್ತಾರೆ, ಅದಕ್ಕೆ ಪ್ಲಾಟ್ಫಾರ್ಮ್ ಮಾಡಿ ಅದನ್ನೆಲ್ಲ ಯೋಜನೆ ಮಾಡಿ DPR ಮಾಡಿ ಕಳಿಸಿದ್ದೀವಿ. ಮತ್ತೆ ಕಟಾರ ಅನ್ನುವ ಜಾಗದಲ್ಲಿ ಅಲ್ಲಿ ಕೂಡ ಒಂದು 200 ಕೋಟಿ ರೂಪಾಯಿಯಲ್ಲಿ ಡ್ಯಾಮ್ ಅನ್ನು ಮಾಡುವಂತ DPR ಮಾಡಲಿಕ್ಕೆ ಅದನ್ನು ಪ್ರಪೋಸಲ್ ನಾವು ಕಳಿಸಿಕೊಟ್ಟದ್ದಾಗಿದೆ. ಮುಂದಿನ ದಿವಸಗಳಲ್ಲಿ ಅದು ಕೂಡ ಬರುವಂತ ಕೆಲಸಗಳು ಆಗ್ತದೆ. ಆ ನಂತರ ಮೆಡಿಕಲ್ ಕಾಲೇಜ್
ಎಲ್ಲರ ಕನಸು. ಪುತ್ತೂರು, ವಿಟ್ಲ, ಬೆಳ್ತಂಗಡಿ, ಸುಳ್ಯ ಈ ಭಾಗದಲ್ಲಿ ಯಾರಾದರೂ ಮೇಜರ್ ತೊಂದರೆ ಆದರೆ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಹೋಗಿ ವಾಪಸ್ ಹೋಗುವಾಗ ತಗೊಂಡು ಹೋಗುವುದು ಡೆಡ್ ಬಾಡಿ. ಎಷ್ಟೋ ನಿದರ್ಶನಗಳಿದೆ. ಅದರಲ್ಲೂ ಹೃದಯ ಸಂಬಂಧಿ ಕಾಯಿಲೆಗಳು ಬಂದರೆ ಅವರು ಇಲ್ಲಿ ಬರುವಾಗ ಹೋಗುವಾಗ ತಗೊಂಡು ಹೋಗುವುದು ಡೆಡ್ ಬಾಡಿ. ಬೇರೆ ಯಾವುದೇ ಅಲ್ಲಿ ವ್ಯವಸ್ಥಿತ ಆಸ್ಪತ್ರೆಗಳು ಎಲ್ಲೂ ಇಲ್ಲ. ಅಂದರೆ ಮೇಜರ್ ಇಶ್ಯೂಗೆ ಅದು ಸ್ಮಾಲ್ ಚಿಕ್ಕ ಚಿಕ್ಕ ಆಸ್ಪತ್ರೆಗಳು ಯಾರು ಕೂಡ ರಿಸ್ಕ್ ತಗೊಂಡಿಲ್ಲ. ಅವರೊಂದು ಲೆಟರ್ ಕೊಟ್ಟು ಕಳಿಸುವುದು ಮಂಗಳೂರಿಗೆ. ಅದಕ್ಕಾಗಿ ಮೆಡಿಕಲ್ ಕಾಲೇಜ್ ಸಿಗಬೇಕು ಅಂತ ನಮ್ಮ ಕನಸು ಇದೆ, ನಮಗೆ ಬೇಕಾಗಿದೆ. ನಾನು ಶಾಸಕನಾಗಿ 15 ದಿವಸದೊಳಗೆ 40 ಎಕರೆ ಜಾಗ ಈ ಹಿಂದೆನೂ ನಮೂದಿ ರಿಸರ್ವ್ ಮಾಡಿಟ್ಟಿದ್ರು. ಆ ಪ್ರಪೋಸಲ್ ಅನ್ನು ಕಳಿಸಿ ನಾವು ನಮ್ಮ ಮಂತ್ರಿಗಳಿಗೆ ಕಳಿಸಿ ಕಳೆದ 2 ವರ್ಷದಿಂದ ಸರ್ಕಾರದ ಮುಂದೆ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಒತ್ತಡವನ್ನು ಕೂಡ ಬಂದಿದ್ದೀನಿ. ಈ ವರ್ಷದ ಬಜೆಟ್ನಲ್ಲಿ ನಮಗೆ ಮೆಡಿಕಲ್ ಕಾಲೇಜ್ ಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಬೇಕು ಯಾವ ರೀತಿ ಸಿಗಬೇಕು. ಯಾಕಂತ ಹೇಳಿದ್ರೆ ಕೆಲವು ನಾರ್ಮ್ಸ್ ಪ್ರಕಾರ ಮಂಗಳೂರಿನಲ್ಲಿ 8 ಮೆಡಿಕಲ್ ಕಾಲೇಜುಗಳು ಇದೆ. ಒಂದು ಕಾಲೇಜಿಂದ 18 ಕಿಲೋಮೀಟರ್ ದೂರ ಇನ್ನೊಂದು ಕಾಲೇಜ್ ಇರಬೇಕಂತ ನಾರ್ಮ್ಸ್ ಇದೆ. ಆದ್ದರಿಂದ ನಮಗೆ ಎಲಿಜಿಬಿಲಿಟಿ ಇರೋದು ನಮಗೆ ಮತ್ತೆ ಬೆಳ್ತಂಗಡಿಗೆ ಮಾತ್ರ. ಕರ್ನಾಟಕದಲ್ಲಿ ಯಾರ ಹತ್ರನೂ ಕೂಡ ರಿಸರ್ವ್ ಮಾಡಿದಂಥ 40 ಎಕರೆ ಜಾಗ ಯಾರ ಹತ್ರನೂ ಇಲ್ಲ. 11-12 ಜನ ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳ್ತಾ ಇದ್ದಾರೆ. ರಾಮನಗರದಲ್ಲಿ 3 ವರ್ಷ ಆಯಿತು ಮೆಡಿಕಲ್ ಕಾಲೇಜ್ ಮಾಡಲಿಕ್ಕೆ. ಅದು ಜಾಗದ ತೊಂದರೆ ಇರೋದ್ರಿಂದ ಬೇರೆ ಬೇರೆ ಇದನ್ನು ನೋಡಿಕೊಂಡು ಈ ವರ್ಷ ಅದನ್ನು ಅನುಷ್ಠಾನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಏನು 5 ಯೋಜನೆಗಳಿತ್ತು, ಅದರಲ್ಲಿ ಈವಾಗಲೇ 1 ವರ್ಷ 7 ತಿಂಗಳಲ್ಲಿ 2 ಯೋಜನೆಗಳನ್ನು ಮಾಡಿದ್ದೇವೆ. ಕುಡಿಯುವ ನೀರು ಮತ್ತೆ ಇಂಡಸ್ಟ್ರಿಗೆ ಜಾಗ ಕೊಡುವಂಥದ್ದು 2 ಯೋಜನೆಗಳನ್ನು ನಾವು ಮಾಡಿದ್ದೇವೆ ಇಷ್ಟವರೆಗೆ. ಪುತ್ತೂರಿಗೆ ಸರಿಯಾದ ಗ್ರೌಂಡ್ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಭಾಗದಲ್ಲಿ ಎಲ್ಲ ಜನರ ಜೀವನ ನೀವು ನೋಡಿರ್ಬೋದು. ಎಲ್ಲ ಕುಂಠಿತರು ಆಗ್ತಾ ಇದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾರಿ ಕಡಿಮೆ. ಹಿಂದಿನವರು ಭಾರಿ ಎತ್ತರವಾಗಿ ಬೆಳೀತಾ ಇದ್ರು, ಗಟ್ಟಿಯಾಗಿ ಬೆಳೀತಾ ಇದ್ರು. ಈಗಿನ ಮಕ್ಕಳು ನೋಡಿ, ಯಾರಿಗೂ ಕೂಡ ಸರಿಯಾದ ಎಕ್ಸರ್ಸೈಸ್ಗಳಿಲ್ಲ, ಸರಿಯಾದ ಪ್ರೋಟೀನ್ ಯುಕ್ತ ಅವರಿಗೆ ಫುಡ್ ಇಲ್ಲ. ಇದರಿಂದಾಗಿ ಮುಂದಿನ ಪೀಳಿಗೆಗೆ ಎಕ್ಸರ್ಸೈಸ್ ಅನ್ನೋ ಬಗ್ಗೆ ಅವರಿಗೆ ಅವೇರ್ನೆಸ್ಸೇ ಇಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಏನು ವಿಚಾರಗಳೆಂದರೆ ಹೊಟ್ಟೆ ತುಂಬ ಊಟ ಮಾಡಿದಾಯಿತು, ಆ ನಂತರ ಶಾಲೆಗೆ ಹೋದಾಯಿತು. 2 ಕಾನ್ಸೆಪ್ಟ್ ಮಾತ್ರ ಇರುವಂಥದ್ದು. ನಮ್ಮಲ್ಲಿ ಸಿಂಥೆಟಿಕ್ ಟ್ರ್ಯಾಕ್ ಕೂಡ ನಮ್ಮ ಪುತ್ತೂರಿನಲ್ಲಿ ಇಲ್ಲ. ಅದಕ್ಕೆ ಇವಾಗಲೇ 20 ಎಕರೆ ಜಾಗ ನಾನು ಸ್ವಂತ ಹೋಗಿ ಹುಡುಕಿ ಅಧಿಕಾರಿಗಳ ಹತ್ರ ಕೇಳಿದ್ರೆ ಇಲ್ಲಿ ಜಾಗ ಇಲ್ಲೋ ಅನ್ನೋ ಉತ್ತರ ಮಾಡೋದು. ನಾವು ಒಳ್ಳೆಯ ಒಂದು 20 ಎಕರೆ ಜಾಗವನ್ನು ಹುಡುಕಿ ಅದಕ್ಕೆ ಸರ್ಕಾರದಿಂದ ಈಗಲೇ 8 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಕೇಂದ್ರ ಸರ್ಕಾರದಿಂದ ಖೇಲೋ ಇಂಡಿಯಾದಲ್ಲಿ ನಾವು ಜಾಗ ಇದ್ದು ಪ್ರಪೋಸಲ್ ಕಳಿಸಿದ್ರೆ ಸುಮಾರು 25 ಕೋಟಿ ರೂಪಾಯಿಗಳ ಇಂಡೋರ್ ಸ್ಟೇಡಿಯಂ ಅನ್ನು ಮಾಡಬಹುದು. ಅದಕ್ಕೂ ಕೂಡ ಪ್ರಪೋಸಲ್ ಅನ್ನು ಕಳಿಸಿಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದು ಇನ್ನು ಒಂದು ವಾರ 2 ವಾರದಲ್ಲಿ ಆ 20 ಎಕರೆ ಜಾಗವನ್ನು ರಿಸರ್ವ್ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ. ಕರ್ನಾಟಕ ಕ್ರಿಕೆಟ್ ಸ್ಟೇಡಿಯಂ ಅಡಿಯಲ್ಲಿ ಸುಮಾರು 20 ಎಕರೆ ಜಾಗವನ್ನು ಅವರಿಗೆ ಕೊಟ್ಟಿದ್ದೀವಿ. ಅವರು ಕೂಡ 2 ಗ್ರೌಂಡ್ಗಳನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಲೋಕಲ್ನವರಿಗೆ ಆಟ ಆಡಲಿಕ್ಕೆ, ಇನ್ನೊಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಡುವಂತಹ ಗ್ರೌಂಡ್ ಅನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಕೂಡಲೇ ಕೌಂಟಿ ಮ್ಯಾಚ್ಗಳು ಕೂಡಲೇ ಆರಂಭ ಮಾಡುವಂತಹ ಕೆಲಸವನ್ನು ಅವರು 3 ವರ್ಷದ ಸಮಯ ಅವಕಾಶವನ್ನು ಅವರಿಗೆ ಕೊಟ್ಟಿದೆ. 3 ವರ್ಷದಲ್ಲಿ ಅವ್ರ ಗ್ರೌಂಡ್ ಅನ್ನು ಡೆವಲಪ್ ಮಾಡಬೇಕು ಅನ್ನೋ ವಿಚಾರವನ್ನು ಅವರಿಗೆ ಹೇಳಿದ್ದೀವಿ. ಪುತ್ತೂರು ಪಿಲ್ಲಂಗಡಿ ರಸ್ತೆಯನ್ನು ಒಂದು ಮಾದರಿ ರಸ್ತೆಯನ್ನಾಗಿ ಮಾಡಬೇಕು ಅಂತ ನಮ್ಮ ಕನಸಿದೆ. ಅದಕ್ಕೆ 4 ಲೈನ್ ಮಾಡಬೇಕು. ಅದರ 2 ಭಾಗದಲ್ಲೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರನ್ನು ಸೇರಿಸಿಕೊಂಡು ಎಲ್ಲ ಹಣ್ಣಿನ ಗಿಡಗಳನ್ನು ನಡಬೇಕಂತ ನಮ್ಮ ಕನಸು. ಎಲ್ಲ ಕಾಟು ಮಾವಿನ ಹಣ್ಣಿನ ಗಿಡ ಎಲ್ಲ ಹೋಯಿತು, ಯಾವುದು ಹಲಸಿನ ಮರಗಳೆಲ್ಲ ಹೋಯಿತು. ಈಗ ಎಲ್ಲ ಬರುವಂಥದ್ದು ನಿಮಗೆ ದೊಡ್ಡ ದೊಡ್ಡ ಕಸಿ ಮಾವಿನ ಹಣ್ಣು ಅಂತಾರೆ. ಆದರೆ ಮುಂದಿನ ಪೀಳಿಗೆಗೆ ನಾವು ಕಾಟು ಮಾವಿನ ಹಣ್ಣು, ಹಲಸಿನ ಹಣ್ಣು, ನೇರಳೆ ಹಣ್ಣು, ಮತ್ತೆ ಏನಂತಾರೆ ಅದಕ್ಕೆ ಒಂದು ಹಣ್ಣು ಬರ್ತಲ್ಲ, ನಮ್ಮ ಕಾಡಿನಲ್ಲೆಲ್ಲ ಒಂದು ಸಿಗ್ತಿತ್ತು, ಕೆಂಪಿನ ಹಣ್ಣು ಬರುವಂಥದ್ದು. ಇದೆಲ್ಲ ಎಲ್ಲಿಯೂ ಸಿಗುವಂಥದ್ದು ಇಲ್ಲ. ಅದಕ್ಕೆ 2 ಇಲಾಖೆಗಳಿಗೂ ನನ್ನ ಕ್ಷೇತ್ರದಲ್ಲಿ ನಡುವಂಥ ಎಲ್ಲ ಮರಗಳು ಅದು ಹಣ್ಣು ಆಗಿರ್ಬೇಕು. ಯಾಕಂದ್ರೆ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ, ಮನುಷ್ಯನಿಗೆ, ಮಕ್ಕಳಿಗೆ ಎಲ್ರಿಗೂ ತಿನ್ನಿಗೆ ಆಗ್ತದೆ. ಅದರಲ್ಲಿ ಎಲ್ರಿಗೂ ಆಹಾರ ಸಿಗುವಂಥದ್ದಾಗ್ತದೆ. ನನ್ನ ಕ್ಷೇತ್ರದಲ್ಲಿ
ಯಾವುದೇ ಒಂದು ಮಾವಿನ ಮರದ ಮಿಡಿಯನ್ನು ಆಕ್ಷನ್ ಮಾಡಿ ಕೊಯ್ಲಿಕ್ಕೆ ಯಾರಿಗೂ ಬಿಡುವುದಿಲ್ಲ. ಅವರ ಮೇಲೆ ಕಂಪ್ಲೇಂಟ್ ಹಾಕಿ ಒಳಗೆ ಹಾಕ್ತಿಲ್ಲ. ಯಾಕಂದರೆ ಅಲ್ಲಿ ಹಣ್ಣಾಗಬೇಕು, ಮಕ್ಕಳು ತಿನ್ನಬೇಕು, ಆನಂತರ ಪ್ರಾಣಿಗಳು ತಿನ್ನಬೇಕು, ಪಕ್ಷಿಗಳು ತಿನ್ನಬೇಕು. ಇದು ಇಡೀ ಕ್ಷೇತ್ರದ ಮಾವಿನ ಹಣ್ಣನ್ನು ಆಕ್ಷನ್, ಮಾವಿನ ಹಣ್ಣು, ಹಲಸಿನ ಹಣ್ಣು, ಬಾಕಿ ಎಲ್ಲ ಹಣ್ಣುಗಳು, ಕಾಡಿನಲ್ಲಿರುವಂಥ ಮಾವಿನ ಹಣ್ಣುಗಳು ಸೇರಿ 40,000 ರೂಪಾಯಿಗೆ ಆಕ್ಷನ್ ಮಾಡಿ ಇವರು ಈ 40,000ದಲ್ಲಿ ಅದರ ಗೆಲ್ಲನ್ನು ಕಟ್ ಮಾಡೋದು, ಅದನ್ನು ಲಗಡಿ ತೆಗೆಯೋದು. ನೆಕ್ಸ್ಟ್ ಇಯರ್ಗೆ ಅಲ್ಲಿ ಫಲನೂ ಇಲ್ಲ. ನಾವು ಹೇಳಿದ 2 ವರ್ಷಕ್ಕೊಮ್ಮೆ ಬರೋದು ಬರುವುದಾಗಿ ಇವ್ರಿಗೆಲ್ಲನೇ ಕಟ್ ಮಾಡಿದ ನೆಕ್ಸ್ಟ್ ಇಯರ್ ಬರೋದಾಗಿ. ಅದಕ್ಕೆ ನಾವು ಅದನ್ನು ಬ್ಯಾನೇ ಮಾಡಿಬಿಟ್ಟಿದ್ದೀವಿ, ಯಾರಿಗೂ ಕೂಡ ಕೊಡುವುದಿಲ್ಲ. ಈಗ ಹೊಸ ರೀತಿಯಲ್ಲಿ ಎರಡೂ ಕಡೆಯಲ್ಲಿ ಸುಮಾರು 260 ಗಿಡಗಳನ್ನು ನಟ್ಟಿದ್ದೇವೆ. ಇನ್ನೂ 250 ಗಿಡಗಳನ್ನು ರಸ್ತೆಯ ಎರಡೂ ಬದಿಯಲ್ಲಿ ಕೂಡ ನಡುವಂಥ ಕೆಲಸವನ್ನು ಮಾಡ್ತೇವೆ. ಬರೀ ನಡುವುದು ಮಾಡೋಲ್ಲ, ನನ್ನ MLA ನಾಡಿಂದ ಅದಕ್ಕೆ 30 ಲಕ್ಷ ರೂಪಾಯಿ ಇಟ್ಟಿದೆ. ಒಂದು ಮಾರ್ಗದ ಮಧ್ಯದಲ್ಲಿ ರೋಗವಿಲ್ಲ ಗಿಡ ನಡಲಿಕ್ಕೆ ಹೈದರಾಬಾದಿಂದ ತರಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿ ಕಡೆಗೆ ಅದಕ್ಕೆ ಡ್ರಿಪ್ ವಾಟರನ್ನು ಕೊಡ್ತೇವೆ. ಆಯಾಯ ಪಂಚಾಯತ್ ನಾವು ಪ್ರತಿದಿನ ನೀರು ಬಿಡುವಾಗ ಅದಕ್ಕೂ ಕೂಡ ನೀರು ಬಿಡುವಂಥ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಜೋಡಣೆ ಮಾಡಿದ್ದೇವೆ. ಸೋಷಿಯಲ್ ಫಾರೆಸ್ಟ್ ಪಂಚಾಯತಿನ PDOಗಳು ಪಂಚಾಯತಿಯಲ್ಲಿ ನೀರು ಬಿಡುವವರು ಅವರು ಜವಾಬ್ದಾರಿಯನ್ನು ಕೊಟ್ಟು ಎಲ್ಲೆಲ್ಲಿ ಹೈವೇಗಳಿಗೆ ಕಟ್ಟಿಂಗ್ ಬೇಕು ಅದು PWD ಅವರು ಮಾಡಿಕೊಡುವಂಥ ಒಂದು ನಿರ್ಧಾರವನ್ನು ಮಾಡಿ ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ವಿ. ಅದು ಜನಗಳಿಗೆ ಅವೇರ್ನೆಸ್ ಸ್ವಲ್ಪ ನೋವಾಗ್ತದೆ, ಕಷ್ಟ ಆಗ್ತದೆ. ಈ ನೆಟ್ಟಿರುವಂಥ ಮರವನ್ನು ಅವತ್ತು ಕಿತ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾರೆ. ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಸಮಾಜಕ್ಕೆ ಹೇಳುವಂಥದ್ದು, ಅವರಿಗೆ ಬೇಕಾದರೆ ಕೈ ಮುಗ್ದು ಕೇಳ್ತೇವೆ, ಅವರಿಗೆ ಬೇಕಾದರೆ ನಾವು ಗಿಡವನ್ನು ಕೊಡ್ತೇವೆ. ಈ ಇಟ್ಟಂಥ ಗಿಡಗಳನ್ನು ಪುನರ್ಪುಳಿ ಅಂತ ಒಂದು ಗಿಡ ನಾವು ಹೇಳುವ ಪುನರ್ಪುಳಿ, ಅದನ್ನು ಇದ್ದಲ್ಲೆಲ್ಲ ಕಿತ್ಕೊಂಡು ಹೋಗ್ತಾರೆ. ಅದು ಕಾಟಲ್ಲಿ ಇರುವಂಥ ಮರ, ನಾವು ಅದನ್ನು ಸಾಕುವುದೇ ದೊಡ್ಡ ಕಷ್ಟ ಆಗಿದೆ. ಅದಕ್ಕೆ ಮ್ಯಾಟ್ ಕೂಡ ಹಾಕಿದ್ರೆ ಅದನ್ನು ತಗೊಳ್ಳುವಂಥ ಕೆಲಸ ಮಾಡ್ತಾರೆ. ಸಮಾಜ ಕೂಡ ಮುಂದುವರಿಯುವಂಥ ಅವಶ್ಯಕತೆ ಇದೆ. ಒಂದು ಪ್ರವಾಸೋದ್ಯಮ ತಾಣವಾಗಿ ಮಾಡಬೇಕು ಅಂತ ಕಲ್ಪನೆ ಇದೆ. ಪಿರುಮಲಗುಡ್ಡೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಮೇಲೆ ಮಂಜೂರು ಮಾಡಿದ್ದೀನಿ. ಅಲ್ಲಿ ದೊಡ್ಡ ಸ್ಕ್ರೀನ್ ಅನ್ನು ಹಾಕಿ ಅದರ ನಂತರ ಭಾರತ ದೇಶದ ಆ ದೊಡ್ಡ ಹೈಮಾಸ್ಟ್ ಪ್ಲಾನ್ ಅನ್ನು ಹಾಕುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇಡೀ ಗುಡ್ಡದ ಕೆಳಗಡೆಯಿಂದ ಸುಮಾರು 270 ಲೈಟ್ಗಳನ್ನು ಹಾಕಿ ಆ ಮರಗಳನ್ನು ಅಲಂಕಾರ ಮಾಡುವಂತ ಕೆಲಸ. ಜೊತೆಯಲ್ಲಿ ಅಲ್ಲಿ ದಿವಸದ 18 ಗಂಟೆ ಪೊಲೀಸ್ ಪ್ರೋಟೋಕಾಲ್ ಕೊಡ್ಲಿಕ್ಕೆ, ಅಂದ್ರೆ ಪೊಲೀಸ್ ಸೆಕ್ಯೂರಿಟಿ, ಯಾಕಂತ ಹೇಳಿದ್ರೆ ಅಲ್ಲಿ ಕೆಲವು ಹೋಗುವವರಿಗೆ ತೊಂದರೆ ಆಗದ ರೀತಿಯಲ್ಲಿ ಪೊಲೀಸರನ್ನು ಕೂಡ ಅಲ್ಲಿ ನೇಮಿಸುವಂತ ಕೆಲಸವನ್ನು ಮಾಡಿದ್ದೇವೆ. ಆಯುಷ್ ಯೋಜನೆಯಲ್ಲಿ ಸುಮಾರು 15 ಕೋಟಿ ರೂಪಾಯಿಯಲ್ಲಿ ಈಗಲೇ ಪ್ರಪೋಸಲ್ ಅನ್ನು ಕಳಿಸುವ ಮುಖಾಂತರ 50 ಬೆಡ್ಡಿನ ಆಯುಷ್ ಹಾಸ್ಪಿಟಲ್ ಅನ್ನು ಕೂಡ ಅಲ್ಲಿ ಯೋಜನೆಯನ್ನು ಮಾಡ್ತಾ ಇದ್ದೇವೆ. ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು. ಯಾರು ಧರ್ಮಸ್ಥಳ ಸುಬ್ರಹ್ಮಣ್ಯಕ್ಕೆ ಬರ್ತಾರೆ, ಅಲ್ಲಿ ಶಾಸ್ತ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದ್ರೆ ಅಲ್ಲಿಗ 5 ಎಕರೆ ಜಾಗವನ್ನು ಖರೀದಿ ಮಾಡುವಂತಹ ಕೆಲಸಗಳಾಗಿದೆ. ಅಲ್ಲಿ ವಸತಿ ಗೃಹಗಳನ್ನು ಮಾಡ್ತೇವೆ. ಪುತ್ತೂರಿನಲ್ಲಿ ಕೂಡ ವಸತಿ ಗೃಹಗಳನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ. ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಎದುರುಗಡೆ ಇರುವಂತಹ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ಶಿಫ್ಟ್ ಮಾಡಿ ಅವರಿಗೆ ಈಗಲೇ 9 ಸೆಂಟ್ ಜಾಗವನ್ನು ಅಲಾಟ್ ಮಾಡಿದ್ದೀವಿ. ಅದನ್ನು ಶಿಫ್ಟ್ ಮಾಡಿ ಆ ಕಡೆಯಿಂದ ಅದನ್ನು ಓಪನ್ ಮಾಡಿ ದೊಡ್ಡ ಓಪನ್ ಗ್ರೌಂಡ್ ಪ್ಲಸ್ ಅದಕ್ಕೆ ಕೆರೆಗೆ ಕಾರಂಜಿಯನ್ನು ಹಾಕುವಂತ ಕೆಲಸ, ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡುವಂತ ಎಲ್ಲ DPR ಅನ್ನು ತಯಾರಿ ಮಾಡಿದ್ವಿ. ಮುಂದಿನ ದಿವಸದಲ್ಲಿ ಇಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದೊಂದು ಸರ್ಕಾರ ಬರುವಾಗ ಒಬ್ಬೊಬ್ಬರು ಅದಕ್ಕೆ ಅಧ್ಯಕ್ಷರಾಗೋದು, ಅವರಿಗೆ ಬೇಕಾಗುವ ಒಂದು ಕೆಲಸಗಳನ್ನು ಮಾಡೋದು, ದುಡ್ಡು ಬರೋದು ಸರ್ಕಾರದ್ದು, ಮತ್ತೆ ದಾನಿಗಳು ಯಾರು ಅಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ ಅವರು ಹುಂಡಿಗೆ ಹಾಕಿದಂತ ದುಡ್ಡನ್ನು ಅವರಿಗೆ ಬೇಕಾದಾಗ ಒಬ್ಬೊಬ್ಬರನ್ನು ಕಟ್ಟುದು, ಇನ್ನೊಬ್ಬೊಬ್ಬ ಮನುಷ್ಯ ಅವ್ರಿಗೆ ಬೇಕಾದಾಗೆ ಮಾಡುವಂತ ಕೆಲಸಗಳು ಇದುವರೆಗೆ ಮುಂದುವರೆದುಕೊಂಡು ಬಂದಿದೆ. ಅದನ್ನೆಲ್ಲ ಅಲ್ಲೇ ನಿಲ್ಲಿಸಿದ್ದೀನಿ, ಅರ್ಧದಲ್ಲಿ ಕೆಲಸವನ್ನು ನಿಲ್ಲಿಸಿದ್ದೀನಿ. ಮಾಸ್ಟರ್ ಪ್ಲಾನ್ ಮಾಡಬೇಕು. ಮಾಸ್ಟರ್ ಪ್ಲಾನ್ ಮಾಡಿದ ಮುಖಾಂತರ ಯಾವುದೇ ಸರ್ಕಾರ ಬರಲಿ, ಯಾವುದೇ ಆಡಳಿತ ಬರಲಿ, ಯಾರೇ ಅಧ್ಯಕ್ಷನಾಗಲಿ ಅದರ ಪ್ರಕಾರ ಮಾಡಿಕೊಂಡು ಹೋಗಬೇಕು ಅನ್ನೋ ದೊಡ್ಡ ಒಂದು ಹಾಲಿಗೆ ಕಟ್ಟಡ ಕಟ್ಟಿದ್ದಾರೆ. ಪ್ರಶ್ನೆ ಕೇಳುವಾಗ ಅದನ್ನು ತೆಗಿಬೇಕು ಅಂತ ಬಂದಿದೆ. ಸುಮಾರು 15 ಕೋಟಿ 20 ಕೋಟಿ ರೂಪಾಯಿ. ಅದೇ ರೀತಿ ಕೆಲವು ಈ ತರ ಮಾಡೋದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಫಸ್ಟ್ ಮಾಸ್ಟರ್ ಪ್ಲಾನ್ ಪ್ರಕಾರ ಮಾಡಬೇಕು. ಡ್ರೈನೇಜ್ ಸಿಸ್ಟಮ್ ಮಾಡಬೇಕು. ಎಷ್ಟು ಜನ ಬಂದರೂ ಡ್ರೈನೇಜ್ ಪಾಸ್ ಆಗಲಿಕ್ಕೆ ಏನಾದರೂ ಬೇಕಲ್ಲ, ಡ್ರೈನೇಜ್ ಸಿಸ್ಟಮೇ ಇಲ್ಲದಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ? ಅದನ್ನೆಲ್ಲ ಮಾಡಲಿಕ್ಕೆ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಅದನ್ನು ಕೂಡ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಅದಕ್ಕೂ ಕೂಡ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರ ಈ ಸಲ 25 ಕೋಟಿ 50 ಕೋಟಿ ರೂಪಾಯಿಯನ್ನು ಪಡ್ಕೊಳ್ಳುವ
ಅವಕಾಶಗಳಿದೆ. ಎಲ್ಲ ಎಲ್ಲೆಲ್ಲಿಂದ ಅವಕಾಶಗಳಿದೆ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೇವೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿಗೆ ಬೆಂಚ್ ಮಾರ್ಕ್ ನಾನು ಯಾವಾಗ ಹೇಳಿದ್ದೇನೆ, ರಸ್ತೆಗಳು ಬಿಟ್ಟು ಇಂಡಸ್ಟ್ರಿ ಆಗಬೇಕು, ಡ್ರೈನೇಜ್ ಸಿಸ್ಟಮ್ ಆಗಬೇಕು, ಮೆಡಿಕಲ್ ಕಾಲೇಜ್ ಬರಬೇಕು, ಆನಂತರ ಟೂರಿಸಂ ಆಗಿ ಕನ್ವರ್ಟ್ ಆಗಬೇಕು. ಇದನ್ನೆಲ್ಲ ಮಾಡಲಿಕ್ಕೆ ಒಟ್ಟು ಯುವಕರನ್ನು ಬೇರೆ ಬೇರೆ ಕಡೆಗೆ ಅವರಿಗೆ ಕೆಲಸ ಇಲ್ಲದೆ ನಮ್ಮ ದೇಶದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಮ್ಯಾನ್ ಪವರ್ ಬಳಕೆ ಆಗ್ತಾ ಇದ್ರು ಇಲ್ಲ. ನೀವು ನೋಡಿರ್ಬೋದು, ಎಷ್ಟೋ ಯುವಕರು ಬೆಳಿಗ್ಗೆ ಬಂದು ಅವರು ಅಂಗಡಿ ಹತ್ರ ಕೂತ್ಕೊಳ್ಳೋದು, ಒಬ್ಬತ್ತು ಸಾಯಂಕಾಲ ಮಧ್ಯಾಹ್ನ ಊಟಕ್ಕೆ ಹೋಗೋದು, ವಾಪಸ್ ಬರೋದು, ಅಂಗಡಿ ಹತ್ರ ಕೂತ್ಕೊಳ್ಳೋದು. ಕೆಲವು ದೇಶಗಳಲ್ಲಿ ಅರ್ಧ ಜನಸಂಖ್ಯೆ ಇದ್ದ ದೇಶಗಳು ಎಷ್ಟೋ ಮುಂದುವರೆದು. ನಮ್ಮ ಮ್ಯಾನ್ ಪವರ್ ಬಳಸ್ಕೊಳ್ಳಿಕ್ಕೆ ಅವ್ರಿಗೆ ಉದ್ಯೋಗ ಇಲ್ಲ. ಮ್ಯಾನ್ ಪವರ್ ಅನ್ನು ಬಳಸಿದ್ರೆ ಖಂಡಿತ ಅದು ಸಾಧ್ಯ. ಇನ್ಫ್ರಾಸ್ಟ್ರಕ್ಚರ್ ಅನ್ನು ಕೊಟ್ಟರೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಎನ್ನುವ ಪರಿಕಲ್ಪನೆ. ಈ ದೇಶ ಅಭಿವೃದ್ಧಿ ಆಗಬೇಕಿದ್ರೆ ಜನರ ಕೈಗೆ ಉದ್ಯೋಗ ಸಿಗುವಂಥದ್ದನ್ನಾಗಬೇಕು. ಆ ದೃಷ್ಟಿಯಲ್ಲಿ ಪುತ್ತೂರಿನ ಅಭಿವೃದ್ಧಿಯಾಗಿ ನಿರಂತರ ಕೆಲಸವನ್ನು ಮಾಡ್ತದೆ. 1 ವರ್ಷ 8 ತಿಂಗಳು ಆಗಿದೆ, ಮುಂದಿನ 3 ವರ್ಷ ಚಿಲ್ಲರೆ ಬಾಕಿ ಇದೆ. ಇದರಲ್ಲಿ ಆದಷ್ಟು ಎಷ್ಟು ಅಧಿಕಾರ ಕೊಟ್ಟಿದೆ ಅದನ್ನು ಚಲಾಯಿಸಿ ನಮಗೆ ಜನರು ನಮ್ಮನ್ನು ಕಲಿಸಿ ಪಕ್ಷಾತೀತವಾಗಿ ಅಕ್ರಮ ಸಕ್ರಮದ ಕಡತ ವಿಲೇವಾರಿ ಮಾಡುವಲ್ಲಿ ಇಡೀ ಕರ್ನಾಟಕದಲ್ಲಿ ಪುತ್ತೂರು ನಂಬರ್ 1 ಇದೆ. ಇವತ್ತಿನವರೆಗೆ ಸುಮಾರು 2000ರಿಂದ ಹೆಚ್ಚು ಕಡತಗಳನ್ನು ವಿಲೇವಾರಿ ಮಾಡಿದ್ದೇವೆ. ನಾನು ಶಾಸಕನಾಗಿ ಬರುವಾಗ 32,000 ಅಕ್ರಮ ಸಕ್ರಮ 94C ಕಡತಗಳು ಪೆಂಡಿಂಗ್ ಇತ್ತು. ಇವಾಗ 94C ಮತ್ತೆ 94C ಮತ್ತೆ ಅಕ್ರಮ ಸಕ್ರಮ 3,400 ಕಡತಗಳನ್ನು ವಿಲೇವಾರಿ ಮಾಡಿದ್ದೇವೆ. ಭ್ರಷ್ಟಾಚಾರ ರಹಿತವಾಗಿ ಮಾಡಿದ್ದೇವೆ. ಯಾರಾದರೂ ದುಡ್ಡು ತಗೊಂಡಿದ್ರೆ ಅದನ್ನು ವಾಪಸ್ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಯಾರ ಹತ್ರನೂ ಕೂಡ ದುಡ್ಡು ಕೇಳುವಂಥದ್ದು ಇಲ್ಲ. ದುಡ್ಡು ಕೇಳಿದ್ರೆ ಅವರನ್ನು ಗೊತ್ತಾದರೆ ಬಿಡುವುದಿಲ್ಲ. ಆದರೂ ಜನ ಆ ಕಡೆ ಈ ಕಡೆಯಿಂದ ಹೋಗಿ ನಮಗೆ ತಪ್ಪಿಸಿ ಕೂಡ ಸ್ವಲ್ಪ ಸ್ವಲ್ಪ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. 100% ನಿಲ್ಲಿಸಲಿಕ್ಕೆ ದೇವರಿಂದ ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ. ಒಟ್ಟಿನಲ್ಲಿ ಪುತ್ತೂರಿನ ಅಭಿವೃದ್ಧಿ ಆಗುವ ದೃಷ್ಟಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಮಾಧ್ಯಮದವರೆಲ್ಲ ಬಂದಿದ್ರಿ, ನಿಮಗೆಲ್ಲ ಧನ್ಯವಾದಗಳು. ನಿಮ್ಮ ಪ್ರಶ್ನೆಗಳಿದ್ರೆ ದಯಮಾಡಿ ಯಾವುದೇ ಮುಜುಗರ ಇಲ್ಲದೆ ಕೇಳಬಹುದು. ನೋಡಿ, ಅದಕ್ಕೆ ನಾನು ಉಲ್ಲೇಖ ಮಾಡಿರುವಂಥದ್ದು 1010 ಕೋಟಿ ರೂಪಾಯಿ ಒಂದೇ ಬಂದು 400 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. L1 2 ಕಡೆನೂ ಆಗಿದೆ. ಕೆಲಸವನ್ನು ಸ್ಟಾರ್ಟ್ ಮಾಡಿ ವೆಚ್ಚವೆಲ್ಲ ಆಗಿದೆ. ಬಾಕಿದು ನಮಗೆ ಮುಖ್ಯಮಂತ್ರಿಗಳು ಈ ಸಲ 25 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಆ ಕಾಮಗಾರಿಗಳು ಆಗಿದೆ. ಪುತ್ತೂರು ಬಿಲಂಗಡಿ ರಸ್ತೆಗೆ 30 ಕೋಟಿ ರೂಪಾಯಿ, ಆ ಕಾಮಗಾರಿಗಳು ಇನ್ನು ಆರಂಭ ಆಗಬೇಕು. ಟೆಂಡರ್ ಆಗಿ ಈಗ ದುಡ್ಡು ಬಿಡುಗಡೆ ಆಗ್ತಿದೆ. ಧಾರ್ಮಿಕ ಕ್ಷೇತ್ರಕ್ಕೆ ಹೈಯೆಸ್ಟ್ ದುಡ್ಡು ಕೊಟ್ಟರು ನಾನು 4.5 ಕೋಟಿ ರೂಪಾಯಿ ಹಿಂದೂ ದೇವಸ್ಥಾನಗಳಿಗೆ ಕೊಟ್ಟಿದ್ದೀನಿ. ಅದು ಕೂಡ ಈಗ ಬಿಡುಗಡೆ ಆಗಿ ಈಗ ಬರ್ತಿದೆ. ಅಲ್ಪಸಂಖ್ಯಾತರಿಗೆ 5 ಕೋಟಿ ರೂಪಾಯಿ ಬಂದಿದೆ. ಆ ಕಾಮಗಾರಿಗಳೆಲ್ಲ ಈ ಕೋಡ್ ಆಫ್ ಕಂಡಕ್ಟ್ ಸ್ವಲ್ಪ ಇದಾಗಿದೆ. ನಾವು ಶಿಲಾನ್ಯಾಸವನ್ನು ಮಾಡಿದರೆ ಕಾಮಗಾರಿಗಳು ಎಲ್ಲ ಈಗ ಆರಂಭ ಆಗ್ತಾ ಇದೆ. ಯಾವುದು ಸರ್ಕಾರದಲ್ಲಿ ವಿರೋಧ ಪಕ್ಷದವರು ಹೇಳ್ತಾರೆ ಅಂದ್ರೆ ಇಷ್ಟು ದೊಡ್ಡ ಮಟ್ಟದ ಈ 1010 ಕೋಟಿ ರೂಪಾಯಿ ಎಲ್ರಿಗೂ ಸಿಗ್ಲಿಕ್ಕಿಲ್ಲ. ಬಟ್ ನಾರ್ಮಲ್ ಸಿಗುವಂಥದ್ದು 150 ಕೋಟಿ 100 ಕೋಟಿ. ಮತ್ತೆ ನೀವು ಹೇಗೆ ಫಾಲೋ ಅಪ್ ಮಾಡ್ತೀರಿ ಅದರ ಮೇಲೆ ಅನುದಾನಗಳು ಬರ್ತದೆ. ನನಗೆ ಅದರ ಬಗ್ಗೆ ಅವರ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗುದಿಲ್ಲ. ನಾನು ಕಲ್ತ್ಕೊಂಡಿರುವಂಥದ್ದು ಈಗ ನೋಡಿ, PWD ಕೆಲವರಿಗೆ ಕಳೆದ ಸಲ 13, 15, 20 ಕೋಟಿ ಬಂದಿದೆ. ನಾನು 48 ಕೋಟಿ ತಗೊಂಡಿದ್ದೇನೆ. ಈ ಸಲ ನನಗೆ ಈಗ 15, 10, 30, 25, 30 ಕೋಟಿ, ಇನ್ನು 30 ಕೋಟಿಗೆ ಪ್ರಪೋಸಲ್ ಈಗ 26ನೇ ತಾರೀಕಿಗೆ ಕೊಡ್ತೇವೆ ಅಂತ ಹೇಳಿದೆ. ನಾವು ಅದರ ಹಿಂದೆ ಹೋದರೆ ನಮಗೆ ಅನುದಾನಗಳು ಮತ್ತೆ ನಿಮಗೆ ಗೊತ್ತಿರಬೇಕು ಯಾವ ಫೈಲ್ ಎಲ್ಲಿ ಹೋಗ್ತದೆ, ಎಲ್ಲಿಂದ ಬಿಡುಗಡೆ ಆಗ್ತದೆ, ಹೇಗೆ ಸಿಗ್ತದೆ. ಈಗ ನಮ್ಮ ಗ್ರಾಮ ನಮ್ಮ ರಸ್ತೆ ಎಲ್ಲ ಶಾಸಕರಿಗೆ ನಿಮ್ಮ ಗಮನಕ್ಕೆ ತರುವಂಥದ್ದು 38 ಕಿಲೋಮೀಟರ್ ಸಿಗ್ತದೆ. ಒಂದು ರಸ್ತೆ ಮಿನಿಮಮ್ 3 ಕಿಲೋಮೀಟರ್ಸ್ ಬೇಕು, 32 ಕಿಲೋಮೀಟರ್ ಸಿಗ್ತದೆ. ನೀವು ಹುಷಾರಿದ್ರೆ ನೀವು 68 ಕಿಲೋಮೀಟರ್ ತರಬಹುದು. ನೀವು ಇಲ್ಲದಿದ್ರೆ 38 ಮನೆಗೆ ಕೂತಲ್ಲಿಗೆ ಆದೇಶ ಬರ್ತದೆ, ಅದನ್ನು ಇಂಪ್ಲಿಮೆಂಟ್ ಮಾಡಬಹುದು. ಹೌ ಯು ಟ್ಯಾಲೆಂಟ್, ಹೌ ಯು ಅಂಡರ್ಸ್ಟ್ಯಾಂಡ್, ಹೌ ಯು ಟೇಕ್ ಇಟ್ ಅಂತ. ಈಗ ನೀವು ಕೇಳ್ಬೋದು ಇನ್ನು 38 ನಿಮ್ಗೆ ಎಲ್ಲಿ ಸಿಗ್ತದೆ ಅಂತ. ಆದರೆ ನಗರ ಬರುವುದಿಲ್ಲ. ನಗರದಲ್ಲಿ ಗ್ರಾಮಾಂತರ ಮಾತ್ರ ಬರುವುದು. ನಗರದಲ್ಲಿ 3
ಕಿಲೋಮೀಟರ್ ರಸ್ತೆ ಉದ್ದ ಮಾಡಲಿಕ್ಕೆ ಇಲ್ಲಿ ಸಿಗುವುದು ಕಷ್ಟ. ಈಗ ನಮ್ಮಲ್ಲೇ ಕಷ್ಟ ಆಗಿದೆ. ಅದಕ್ಕೆ ನಾರ್ಮ್ಸ್ ನಾವು ಅದನ್ನು 5 ಕಿಲೋಮೀಟರ್ ಇತ್ತು 3 ಕಿಲೋಮೀಟರ್ ಮಾಡಿದ್ವಿ. ಈಗ ನಾವು ಹೇಳ್ತಾ ಇದ್ದೀವಿ ಅದನ್ನು 2 ಕಿಲೋಮೀಟರ್ಗೆ ಡೌನ್ ಮಾಡಬೇಕು ಅಂತ, ಕಡಿಮೆ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಅಲ್ಲಲ್ಲಿ ಕಾಂಕ್ರೀಟ್ ಆಗಿದ್ದು ಆ ನಾರ್ಮ್ಸ್ಗೆ ಬರೋದಿಲ್ಲ. ಬಟ್ ಅನುದಾನಗಳು ಬರ್ತದೆ, ನಾವು ಫಾಲೋಅಪ್ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೇವೆ. ಎಷ್ಟು ಜನರಿಗೆ ಖೇಲೋ ಇಂಡಿಯಾದಲ್ಲಿ 25 ಕೋಟಿ ಬರ್ತದೆ ಅಂತ ಗೊತ್ತಿದೆ ಅಂತ ಕೇಳಿ. ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಅಲ್ಲಿ ಮೊನ್ನೆ ಬಜೆಟ್ ಅಲ್ಲಿ ಅನೌನ್ಸ್ ಆಗಿದೆ. ನಿಮ್ಮ ಹತ್ರ ಮಿನಿಮಮ್ 15ರಿಂದ 20 ಎಕರೆ ಜಾಗ ನಮ್ಮ ಹೆಸರಲ್ಲಿಲ್ಲ, ಸ್ಪೋರ್ಟ್ಸ್ ಅಂಡ್ ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ, ಅವ್ರಿಗೆ 25 ಕೋಟಿ ಬರ್ತದೆ. ಪುತ್ತೂರು ಎಕ್ಸಾಂಪಲ್ ನಾನು ಹೇಳ್ತೇನೆ. ನಮ್ಮ ಹತ್ರ ಇರುವಂತದ್ದು ಸರ್ಕಾರಿ ಗ್ರೌಂಡ್ ಕೊಂಬೆಟ್ಟಲ್ಲಿ, ಅದರಲ್ಲಿ 3 ಎಕರೆ ಜಾಗ ಇದೆ. ಅದರಲ್ಲಿ ಇಂಡೋರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ನಾವು ಬೇರೆ ಮಾಡಬೇಕಿದ್ರೆ ನಮ್ಮ ಹತ್ರ ಬೇರೆ ಜಾಗ ಇಲ್ಲ. ಅದನ್ನು ನೋಡಿ ನಾನು ಹುಡ್ಕೊಂಡು ಹೋಗಿ ನನಗೆ 20 ಎಕರೆ ಜಾಗ ಸರ್ಕಾರಕ್ಕೂ ಆಯಿತು, ಗ್ರೌಂಡ್ ಆಯಿತು. ಪ್ರತಿ ಮಕ್ಕಳು ಬಂದು ಅವರ ತಂದೆ ತಾಯಿಯಲ್ಲಿ ಬಿಟ್ಟು ಬಾಸ್ಕೆಟ್ಬಾಲು ಮತ್ತೆ ವಾಲಿಬಾಲು, ಸ್ವಿಮ್ಮಿಂಗು, ಜಿಮ್ ಅದನ್ನು ಮಾಡಿ ಅವರು ಆ ಗ್ರೌಂಡ್ಗೆ 3 ದಿವಸ 3 ರೌಂಡ್ ವಾಕ್ ಮಾಡಿದ್ರೆ ಮಹಿಳೆಯರು. ಅವ್ರದ್ದು ಎಕ್ಸರ್ಸೈಸ್ ಆಯಿತು, ಈ ಮಕ್ಕಳದ್ದಾಯಿತು, ಅವ್ರದ್ದು ಕೋಚಿಂಗ್ ಮುಗಿಯುವಾಗ ಇವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಆಯಿತು. ಈ ಥರ ಮಾಡುವ ಕಾನ್ಸೆಪ್ಟ್ ಬೇಕು. ಬಟ್ ಓದಬೇಕು. ಯು ಶುಡ್ ಅಂಡರ್ಸ್ಟ್ಯಾಂಡ್. ಟೂರಿಸಂ ಅಲ್ಲಿ ಇದೀಗ ಕೇಂದ್ರ ಸರ್ಕಾರದ ಈ ಬಜೆಟ್ ಅಲ್ಲಿ ಕೊಟ್ಟಿದ್ದಾರೆ. ಟೂರಿಸಂ ಇಂದ ಕಳೆದ ಸಲ ಇರಲಿಲ್ಲ, ಈ ಸಲ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳನ್ನು ಅದಕ್ಕೆ ಸೇರಿಸಬಹುದು ಅಂತ ಕೊಟ್ಟಿದ್ದಾರೆ. 7 ಪ್ರಪೋಸಲ್ ಹೋಗಿದೆ, ಅಪ್ ಟು 100 crores ಕೊಡಬಹುದು. ನಮ್ಮ ಸರ್ಕಾರದಿಂದ 7 ಪ್ರಪೋಸಲ್ ಹೋಗಿದೆ. ನಾವು ಕೂಡ ಸತ ಪ್ರಯತ್ನ ಮಾಡಿ ನಮ್ಮದನ್ನು ಕಳಿಸ್ಕೊಟ್ಟಿದ್ದೀವಿ.